ಒಳ್ಳೆ ಉಂಟಾ? ಸಣ್ಣ ಮಗುವಿಗೆ ಬಾಯಿಗೆ ಕೊಡುದು. ಆ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ತಿನ್ನೋದು ಈ ವರ್ಷದ್ದು. ಇದರಲ್ಲಿ ಎಂತ ಸ್ಪೆಷಲ್ ಮಾಡ್ಲಿಕ್ಕೆ ಉಂಟು? ದೋಸೆ ಮಾಡುವ. ಮತ್ತೆ ಅವರು ಇದಕ್ಕೆ ಹಾಕೋದಕ್ಕಿಂತ ತಿನ್ನುವುದೇ ಜಾಸ್ತಿ ಆಯ್ತು ನೋಡಿ. ನಾನು ಕಾಯ್ದು ಕೊಡ್ತಾರೆ 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 ಅಂತ ಇವರು ತಿಂತಾ ಇದ್ದಾರೆ. ಸೊ ಇವತ್ತು ಜಾಕ್ ಫ್ರೂಟ್ ಅನ್ನು ಅಮ್ಮ ಕಟ್ ಮಾಡ್ತಿದ್ದಾರೆ. ಸೀಸನ್ಸ್ ಫಸ್ಟ್ ಜಾಕ್ ಫ್ರೂಟ್. ಸೊ ಯಾರಿಗೆಲ್ಲ ಜಾಕ್ ಫ್ರೂಟ್ ಇಷ್ಟ ನೋಡಿ, ನಂಗಂತೂ ತುಂಬಾ ಫೇವ್ರೇಟ್. ಸೀಸನಲ್ ಫ್ರೂಟ್ ಅಲ್ಲ, ಇದ್ರ ಸೀಸನಿಗಂತೂ ಕಾಯ್ತಾ ಇರ್ತೇವೆ. ಮ್ಯಾಂಗೋ ಎಲ್ಲ ಹೇಗೆ ಇಷ್ಟ ಆಗುತ್ತಾ ಇದು ಹಂಗೆ ಇಷ್ಟ ಆಗುತ್ತೆ. ಅದು ಯಾಕೆ ಈಗ ಇದರದೊಂದು ತಿಂಡಿ ಮಾಡುವ. ಓಕೆ. ಮತ್ತೆ ಒಂದು ಸುಕ್ಕ ಮಾಡುವ. ಓಕೆ. ಅದು ಮತ್ತೆ ಸೌತೆಕಾಯಿಗೆ ಹಾಕಿ ಒಂದು ನುಗ್ಗೆ ಸೊಪ್ಪು ಒಟ್ಟಿಗೆ ಹಾಕ್ತಾರಲ್ಲ? ನುಗ್ಗೆ ಸೊಪ್ಪು ಎಲ್ಲದಕ್ಕೆ ಹಾಕ್ತಾರೆ. ಸೌತೆಕಾಯಿಗೆ ಹಾಕಿ ಒಂದು ಪದಾರ್ಥ ಮಾಡುವ. ಫೈನಲಿ ಇಷ್ಟು ಸಿಕ್ಕಿತು. ಇಟ್ ಈಸ್ ಸೋ ಗುಡ್ ಗೊತ್ತಾ. ಈಗ ವಾಶ್ ಮಾಡಬೇಕು, ವಾಶ್ ಮಾಡಿ ಸ್ಟೋರ್ ಮಾಡಿಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ರೆ ಎಲ್ಲರೂ? ಇವತ್ತೊಂದು ಡಿಫ್ರೆಂಟ್ ಆಗಿರೋ, ಸ್ವಲ್ಪ ಹಳೆಯದಾಗಿರೋ ಟ್ರೆಡಿಷನಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅದುವೇ ನಮ್ಮ ಹಲಸಿನ ಗಟ್ಟಿ. ಎಸ್, ಇದೊಂದು ಅಥೆಂಟಿಕ್ ರೆಸಿಪಿ ಅಂತ ಹೇಳ್ಬೋದು. ಸೀಸನಲ್ ರೆಸಿಪಿ, ಸೀಸನಲ್ ಆಗಿ ಸಿಗುವ ಹಲಸಿನ ಹಣ್ಣಿನಿಂದ ಮಾಡುವಂಥ ರೆಸಿಪಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಅಕ್ಕಿ ಅರ್ಧ kg ಅಕ್ಕಿಯಷ್ಟು ನಾನು ನೀರಲ್ಲಿ 4 ಗಂಟೆ ನೆನೆ ಹಾಕಿದ್ದೇನೆ. ಈಗ ನೆನೆದಿದೆ. ಇದನ್ನೀಗ ತೊಳೆದು ಗ್ರೈಂಡ್ ಮಾಡೋದಲ್ಲ. ಸೊ ಅರ್ಧ kg ಅಷ್ಟು ಅಕ್ಕಿ ತಗೊಂಡಿದ್ದಾರೆ ಅಮ್ಮ. ಅದಕ್ಕೆ ನಾವು ಒಂದು ನೋಡಿ, ಇದೊಂದು 250-300 ಗ್ರಾಮ್ಸ್ ಇರ್ಬೋದಾ ಹಲಸಿನ ಹಣ್ಣು. ಅದಕ್ಕೆ ಸ್ವಲ್ಪ ಏಲಕ್ಕಿ, ಕರಿಮೆಣಸು ಮತ್ತೆ ಬೆಲ್ಲ, ಇದರ ಜೊತೆಗೆ ಕೊಬ್ಬರಿ ಕಟ್ ಮಾಡ್ತಾ ಇದ್ದೆ, ಆಗಲಿಲ್ಲ ನೋಡಿ. ಹೀಗೆ ಸಣ್ಣದಾಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಅಕ್ಕಿಯನ್ನು 4 hours ನಾವು ನೀರಲ್ಲಿ ನೆನೆ ಹಾಕಿದ್ವಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಈಗ ನೀರು ಹಾಕ್ಕೋಬೇಕು, ಮತ್ತೆ ರುಚಿಗೆ ತಕ್ಕಷ್ಟು ಇದನ್ನೀಗ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದು ರೆಡಿ ಆಯಿತು ನೋಡಿ, ತಿಕ್ಕಾಗಿದೆ. ಇದನ್ನೀಗ ನಾವೊಂದು ಬನಾಲಲ್ಲಿ ಹಾಕಿ ಇಟ್ಟಿದ್ದೇವೆ. ಸೊ ಅದೇ ಮಿಕ್ಸಿ ಜಾರಿಗೆ ಈಗ ನಾವೀಗ ಹಲಸಿನ ಹಣ್ಣನ್ನು ಹಾಕಿದ್ದೇವೆ. ಅದರ ಜೊತೆಗೆ ಬೆಲ್ಲ, ಕರಿಮೆಣಸು ಮತ್ತು ಏಲಕ್ಕಿಯನ್ನು ಕೂಡ ಹಾಕಬೇಕು. ಎಸ್. ಸೊ ಇದನ್ನು ನಾವು ನೀರು ಹಾಕದೆ ರುಬ್ಬಿದ್ದು ಈಗ ನೋಡ್ಬೋದು ನೋಡಿ, ರೆಡಿ ಆಗಿದೆ. ಇದು ಅಕ್ಕಿ ಹಿಟ್ಟು ಸ್ವಲ್ಪ ತೆಳು ಉಂಟು, ಅದು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಗಟ್ಟಿ ಆಗ್ಬೇಕು, ಅದು ತಿಕ್ ಆಗ್ಬೇಕು ಕನ್ಸಿಸ್ಟೆನ್ಸಿ. ಅದಕ್ಕೋಸ್ಕರ ಈಗ ಸ್ವಲ್ಪ ಅದನ್ನು ಏನು ಹೇಳೋದು, ಬಿಸಿ ಮಾಡಬೇಕು. ವಾಟರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗ್ಬೇಕು ಅದರದ್ದು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಹೀಗೆ ಕೈ ಆಡಿಸ್ತಾ ಇರಬೇಕು ನೋಡಿ, ಅದಲ್ಲಿ ಸ್ವಲ್ಪ ತಿಕ್ಕಾಗುತ್ತೆ. ಸೊ ಇದೊಂದು ನೋಡಿ, ನಾವು 1 to 2 minutes ಬಿಸಿ ಮಾಡಿದ್ವಿ ಅಷ್ಟೇ. ಸ್ಟೆನ್ಸ್ ಈಗ ತಿಕ್ಕಾಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿದ್ವಿ, ಬಿಸಿ ಬಿಸಿ ಆಯ್ತಲ್ಲ. ಸೊ ಇಲ್ಲಿ ತೊಂದರು ಇಲ್ಲಿ ನೀರು ಹಾಕಿ ರೆಡಿ ಇಟ್ಟಿದ್ದೇವೆ ನಾವೀಗ. ಇದು ಬಿಸಿ ಆಗ್ಬೇಕಲ್ಲ ನೀರು? ಬಿಸಿ ಆಗ್ತದೆ. ಎಸ್. ಗಟ್ಟಿ ಆಯ್ತು ಇದು. ಈಗ ಅದಕ್ಕೆ ಹಲಸಿನನ್ನು ಗ್ರೈಂಡ್ ಮಾಡಿದ್ದು ಮಿಕ್ಸ್ ಮಾಡುವ.
ನೋಡಿ ಗಟ್ಟಿ ಆಯ್ತಲ್ಲ. ಉಂಡೆ ಮಾಡೋದಾದರೆ ಮಾಡ್ಬೋದು, ಒಳ್ಳೇದು ನೋಡಿ. ನಾವು ಹಲಸಿನ ಗಟ್ಟಿ ಮಾಡೋದು ಈಗ. ಅದು ಯಾವ ಎಲೆಯಲ್ಲಿ? ಸಾಗುವಾನಿ ಮರದ ಎಲೆ. ಈಗ ಅರ್ಧದಷ್ಟು ಕೊಬ್ಬರಿಯನ್ನು ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇವೆ ಈಗ. ಇದಕ್ಕೆ ಮಿಕ್ಸ್ ಮಾಡಬೇಕಲ್ಲ. ಅದು ಸ್ಪೂನಲ್ಲಿ ಆಗೋದಿಲ್ಲ ಮಿಕ್ಸ್ ಮಾಡಲಿಕ್ಕೆ, ಕೈಯಲ್ಲೇ ಆಗಬೇಕು. ರೆಡಿ ಆಯ್ತಲ್ಲ ಇದು. ಸಾಗುವಾನಿ ಸಾಗುವಾನಿ ಮರದ ಎಲೆ ಇದು. ಅದರಲ್ಲಿ ಸ್ವಲ್ಪ ಹಾಕಿದರೆ ಸಾಕು. ಫೋಲ್ಡ್ ಮಾಡಬೇಕಲ್ಲ, ಎರಡು ಸೈಡಿಗೆ ಫೋಲ್ಡ್ ಮಾಡಬೇಕು. ಇದನ್ನು ಫೋಲ್ಡ್ ಮಾಡಬೇಕು. ಈಗ ರೆಡಿ ಆಯಿತು. ಈಗ ಇಟ್ಟರೆ ಇದು ರೆಡಿ. ಸೆಕೆಂಡ್ one fold from left, one from right, one from top and one from bottom. ನೋಡಿ ಹೀಗೆ ಹೀಗೆ ನೋಡಿ ಹೀಗೆ ಉಂಟಲ್ಲ, ಇದನ್ನು ಇದೆಲ್ಲ ಇಟ್ಟೀಗ ರೆಡಿ ಆಯಿತು. ಇದನ್ನೀಗ ಬೇಯಿಸಿಕ್ಕೆ ಇಡಬೇಕು. ಎಷ್ಟೊತ್ತು? 20 ನಿಮಿಷ ಸಾಕು. 20 ನಿಮಿಷ ಹೀಗೆ ಇಡುವ. 20 ನಿಮಿಷ ಆದಮೇಲೆ ವಾಪಸ್ ಬರುವ. ಹಲಸಿನಕಾಯಿ ಗಟ್ಟಿ ರೆಡಿ ಆಗುತ್ತೆ ಅದು. ಸೊ 20 ಮಿನಿಟ್ಸ್ ಆಗಿದೆ, ಇದೀಗ ರೆಡಿ ಆಗಿದೆ. ನೋಡಿ ಇದಕ್ಕೆ ಒಳ್ಳೆ ಕಲರ್ ಬಂದಿದೆ. ಸಾಗುವಾನಿ ಎಲೆದ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದು. ಈಗ ಹೀಗೇನು ತಿನ್ಬೋದು, ಈಗ ಕಟ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ತೋರಿಸ್ಲಿಕ್ಕಂತ ನಾನು ಕಟ್ ಮಾಡಿದ್ದೀನಿ ನೋಡಿ. ನಾವು ಕೊಬ್ಬರಿ ಏನು ಹಾಕಿದ್ವಿ ಅದು ಬೈಟ್ ಸಿಗುತ್ತೆ ತಿನ್ನುವಾಗ, ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸೂಪರ್ ಆಗಿದೆ. ಸಾಗುವಾನಿ ಮರದ ಎಲೆದಿಂದ ಏನು ಮಾಡಿದ್ವಿ ಅದರ ಕಲರ್ ಕೂಡ ಬಂದಿದೆ, ಆ ಫ್ಲೇವರ್ ಕೂಡ ಸಿಗುತ್ತೆ. ಸ್ವೀಟ್ನೆಸ್ ಕೂಡ ನಾರ್ಮಲ್ ಇಟ್ಟಿದೆ. ನಿಮಗೆ ನಾನು ಜಾಸ್ತಿ ಸ್ವೀಟ್ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು. ಅದಾವಡೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಮತ್ತೆ ಸಿಗೋಣ. ಬಾಯ್ ಬಾಯ್.